ಸಮಾಜದಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನಿಗಳು ಮೌನ ವಹಿಸಿದರೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಂತಹ ಚಟುವಟಿಕೆಗಳು ಸಮಾಜದಲ್ಲಿ ಚರ್ಚೆಗೆ ಬಾರದಿದ್ದರೆ ಒಳ್ಳೆಯ ಕೆಲಸಗಳು ನಿರ್ಲಿಪ್ತವಾಗುವ ಅಪಾಯವಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದಷ್ಟು ಚರ್ಚೆಗಳು ಸಮಾಜ ಹಾಗೂ ಶಿಕ್ಷಕರ ಮಧ್ಯೆ ಆಗಬೇಕು. ನಮ್ಮ ಮುಂದಿನ ಪೀಳಿಗೆ ಶಕ್ತಿಯುತವಾಗಿ ಭಾರತದ ಸದೃಢ ಪ್ರಜೆಗಳಾಗಿ ರೂಪುಗೊಳ್ಳಬೇಕಾದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನಿವಾರ್ಯತೆ ಇದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭಿಮತ ವ್ಯಕ್ತಪಡಿಸಿದರು. ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕುಂದಾಪುರ ವಲಯದ ನೇತೃತ್ವದಲ್ಲಿ ನಗರದ ಆರ್.ಎನ್. ಶೆಟ್ಟಿ ಸಭಾಭವನದಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯ ಅಗತ್ಯವಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಬಹಳ ಚರ್ಚೆಯಲ್ಲಿದ್ದು, ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿಯೂ ಶಿಕ್ಷಕರು ಮೌನವಾಗಿದ್ದುಕೊಂಡೇ ಯಾವುದೇ ವಿವಾದಗಳಿಲ್ಲದೆ ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡುವ ಶಕ್ತಿ ಹೊಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಕೋ ಬೇಡವೋ ಎನ್ನುವ ಚರ್ಚೆಯಲ್ಲಿ ನಾವು ಮುಳುಗಿದ್ದೇವೆ. ರಾಜ್ಯದ ಜನಸಂಖ್ಯೆಯಲ್ಲಿ 1% ಹೆಚ್ಚು ಸರ್ಕಾರಿ ಉದ್ಯೋಗಗಳು ಕೊಡಲು ಸಾಧ್ಯವೇ ಇಲ್ಲ. 6.5 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 6.5 ಲಕ್ಷ ಜನರಿಗೆ ಸರ್ಕಾರಿ ಉದ್ಯೋಗ ಕೊಡಬಹುದು. ಶಿಕ್ಷಕರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅರ್ಥ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಂದು ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವ ಅನಿವಾರ್ಯತೆಯ ಮಧ್ಯೆ ಒಂದಷ್ಟು ರಾಜಕೀಯ ಸಂಘರ್ಷಗಳು ನಮ್ಮ ನಡುವೆ ನಡೆಯುತ್ತಿದೆ ಎಂದರು. ಶಿಕ್ಷಕ ದಿನಾಚರಣೆಯಲ್ಲಿ ತುಂಬ ಖುಷಿ ಏನಂದರೆ, ಕುಂದಾಪುರದಂಥ ಒಂದು ಪ್ರದೇಶದಲ್ಲಿ ಭಾಳ ಅರ್ಥಪೂರ್ಣವಾಗಿ, ವ್ಯವಸ್ಥಿತವಾಗಿ ಸರ್ವಪಲ್ಲಿ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೋಸ್ಕರ ನಾನು ಸಂಘಟಕರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸಾಮಾನ್ಯವಾಗಿ ಇವತ್ತಿನ ಶಿಕ್ಷಕರ ದಿನಾಚರಣೆ ದಿವಸ ಶಿಕ್ಷಣದ ಬಗ್ಗೆ ಒಂದು ಸರ್ತಿ ಅವಲೋಕನೆ ಮಾಡಿದರೆ ನಮ್ಮ ಶಿಕ್ಷಣ ಹೇಗಿತ್ತು, ಹೇಗಿದೆ, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಬೇಕಾದ ದಿವಸಗಳಿವೆ. ಹಾಗಂತ ಹಿಂದೆ ಚರ್ಚೆ ಆಗಿಲ್ಲ ಅಂತಲ್ಲ, ಮುಂದೆ ಚರ್ಚೆ ಆಗೋದಿಲ್ಲ ಅಂತಲ್ಲ. ನಮ್ಮ ಶಿಕ್ಷಣದ ಮೂಲಕ ಸಮಾಜವನ್ನು ಹೇಗೆ ಕಟ್ಟಬಹುದು ಮತ್ತು ಹೇಗೆ ಕಟ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡುವಂಥ ಕ್ಷಣಗಳಿವೆ ಅಂತ ನನಗೆ ಅನಿಸೋದು. ಈ ಕರ್ನಾಟಕ ರಾಜ್ಯದಲ್ಲಿ ನನಗೆ ನೆನಪಿರುವಂತೆ ಸುಮಾರು 48,000 ಸರ್ಕಾರಿ ಶಾಲೆಗಳಿವೆ. ಒಂದು 2,500 ಅನುದಾನಿತ ಶಾಲೆಗಳಿವೆ. ಅಷ್ಟೇ ಪ್ರಮಾಣದಲ್ಲಿ ಅನುದಾನಿತ ರಹಿತ ಶಾಲೆಗಳಿವೆ. ಸರ್ಕಾರಿ ಶಾಲೆಗೆ ಸುಮಾರು 90 ಲಕ್ಷದಿಂದ 1 ಕೋಟಿ ಮಕ್ಕಳು ಬೇರೆ ಬೇರೆ ಕಾರಣಕ್ಕೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗೆ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿರುವಂಥ ಬಜೆಟ್ನ 10% 11% ಬರೀ ಶಿಕ್ಷಣಕ್ಕೋಸ್ಕರ ವಿನಿಯೋಗ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಮುಂದಿನ ತಲೆಮಾರಿಗೆ, ಭವಿಷ್ಯದ ಭಾರತದ ಪ್ರಜೆಗಳಿಗೆ ಎಂಥ ಶಿಕ್ಷಣ ಕೊಡಬೇಕು ಮತ್ತು ಎಂಥ ಶಿಕ್ಷಣ ಕೊಡ್ತಾ ಇದ್ದೇವೆ ಅನ್ನೋದೇ ನಮ್ಮದಿರುವಂಥ ಚರ್ಚೆ. ಈ ಶಿಕ್ಷಣದ ಮಧ್ಯೆ ಸಮಸ್ಯೆಗಳಿರ್ಬೋದು, ಶಿಕ್ಷಕರ ಮಧ್ಯೆ ಸಮಸ್ಯೆಗಳಿರ್ಬೋದು. ಸುಮಾರು ನನಗೆ ನೆನಪಿರುವಂತೆ ಆಗ ನಾನು ಸರ್ಕಾರದಲ್ಲಿದ್ದಾಗ 2,500 ಲಕ್ಷ ಶಿಕ್ಷಕರು, ಗುತ್ತಿಗೆ, ಹೊರಗುತ್ತಿಗೆ, ಕಾಯಮಾತಿ ಇವರೆಲ್ಲ ಸೇರಿದರೆ 2.5 ಲಕ್ಷ ಶಿಕ್ಷಕರಿದ್ದಾರೆ ಅಂತೇಳಿ ಮೇಲ್ನೋಟದ ಲೆಕ್ಕ. ಅಂದಾಜು 48,000 ಸರ್ಕಾರಿ ಶಾಲೆಗಳು ಸೇರಿದಂತೆ ಭಾಳ ಸಮಸ್ಯೆಗಳಿರುವಂಥ ಒಂದು ಕ್ಷೇತ್ರ ಇದು. ಆದರೆ ಶಿಕ್ಷಣದ ಮೂಲಕ ಸಮಾಜವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಶಿಕ್ಷಕರ ಪರಿಶ್ರಮವನ್ನು ಯಾರೂ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಸಂಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಈ ಸಮಾಜದಲ್ಲಿ ಮೌನವಾಗಿಯೇ ಜನಾಭಿಪ್ರಾಯವನ್ನು ಮೂಡಿಸಬಲ್ಲಂಥ ಸಾಮರ್ಥ್ಯ ಇದ್ದರೆ ಅದು ಶಿಕ್ಷಕರ ಕ್ಷೇತ್ರಕ್ಕೆ ಮಾತ್ರ ಅಂತ ನನಗೆ ಅರ್ಥ ಆಗಿರುವಂಥ ವಿಚಾರಗಳಲ್ಲಿ ಒಂದು. ಯಾವ ವಾದವೂ ಇಲ್ಲದೆ, ಯಾವ ವಿವಾದ ಇಲ್ಲದೆ, ಯಾವ ಚರ್ಚೆ ಇಲ್ಲದೆ, ಯಾವ ಗೊಂದಲಕ್ಕೂ ಸಿಕ್ಕದೆ ಏನು ಹೇಳಬೇಕು ಸಮಾಜಕ್ಕೆ ಅದನ್ನು ಒಂದು ರೀತಿಯಲ್ಲಿ ಮೌನದ ಮೂಲಕವೇ ಸಮಾಜದಲ್ಲಿ ಒಂದು ಜಾಗೃತಿ ಮೂಡುವಂಥ ಶಕ್ತಿ ನಮ್ಮ ಶಿಕ್ಷಕ ವೃಂದಕ್ಕಿದೆ ಅಂತ ನನಗೆ ಬೇರೆ ಬೇರೆ ಕಾರಣಗಳಲ್ಲಿ ಅನಿಸಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಯಾವ ರೀತಿ ಇರಬೇಕು, ಮುಂದಿನ ತಲೆಮಾರಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಮಾಜದಲ್ಲಿ ಚರ್ಚೆ ಆಗ್ತಿದೆ. ಈ ಸ್ವಾತಂತ್ರ್ಯ ಬರುವ 1947 ಆಗಸ್ಟ್ ಮಧ್ಯರಾತ್ರಿ ಸ್ವಾತಂತ್ರ್ಯ ಬಂತು ನಾವೆಲ್ಲ ಅಂತೀವಲ್ಲ, ಆಗ ಹೇಳ್ತಾ ಇರೋ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಕೊಡಬೇಕಾದಂಥ ಮೌಂಟ್ ಬ್ಯಾಟನ್ ಆಲೋಚನೆ ಮಾಡ್ತಾ ಇದ್ದಂತೆ. ಎಂಥ ದೇಶವನ್ನು ನಾನು ಬಿಟ್ಟು ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೇವೆ, ಭಾರತ ಎಂಥ ದೇಶವಪ್ಪ ಇದು ಅಂತೇಳಿ. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ,
ಭಾರತ ದೇಶದಲ್ಲಿರುವ ಅವತ್ತು 1947ರಲ್ಲಿ ಭಾರತ ದೇಶದಲ್ಲಿ 87% ಮಂದಿ ವಿದ್ಯಾರ್ಹತೆ ಇದ್ದವರಲ್ಲ, ಕೇವಲ 13% ಜನ ವಿದ್ಯಾರ್ಹತೆ ಇದ್ದವರು. ಅವನು ತನ್ನಷ್ಟಕ್ಕೆ ತಾನು ಯೋಚನೆ ಮಾಡ್ತಾ ಇದ್ದಂತೆ 87% ಜನ ಅವಿದ್ಯಾವಂತರಿರುವಂಥ ಶಿಕ್ಷಣದ ಮತ್ತು ಅಕ್ಷರದ ಪರಿಚಯದಲ್ಲಿರುವಂಥ ಜನ ಇದ್ದಾರೆ. ಆದರೆ ಜಗತ್ತಿಗೆ ಬುದ್ಧಿ ಹೇಳಬಲ್ಲಂಥ ಸಾಮರ್ಥ್ಯ ಮತ್ತು ಶಕ್ತಿ ಭಾರತ ದೇಶಕ್ಕೆ ಇದೆ ಅಂತೇಳಿ ಅವನು ಯೋಚನೆ ಮಾಡ್ತಾ ಮಾಡ್ತಾ ಹೇಳಿದಂತೆ, ಭಾರತ ಎಂಥ ದೇಶ ಅಂತ ಹೇಳಿದರೆ ಇಲ್ಲಿ ಕಲ್ಲನ್ನು ಪೂಜೆ ಮಾಡ್ತಾರೆ, ಮಣ್ಣನ್ನು ಪೂಜೆ ಮಾಡ್ತಾರೆ, ನೀರನ್ನು ಪೂಜೆ ಮಾಡ್ತಾರೆ, ಬೆಂಕಿಯನ್ನು ಪೂಜೆ ಮಾಡ್ತಾರೆ. ಶಿಕ್ಷಣಕ್ಕೊಬ್ಬ ದೇವತೆ ಇದ್ದಾಳೆ, ಆರೋಗ್ಯಕ್ಕೊಬ್ಬ ದೇವತೆ ಇದ್ದಾಳೆ, ಐಶ್ವರ್ಯಕ್ಕೊಬ್ಬ ದೇವತೆಗಳಿದ್ದಾಳೆ. ಭಾರತ ದೇಶದಲ್ಲಿ ಅವತ್ತು ಒಂದು ವರ್ಷಕ್ಕೆ 25,000 ಜನ ಹಾವು ಕಚ್ಚಿ ಸಾಯ್ತಾ ಇದ್ರು. ಅವನ ಲೆಕ್ಕ ಯಾರದ್ದು ಮೌಂಟ್ ಬ್ಯಾಟನ್ ಲೆಕ್ಕ. ಆದರೆ ಅದೇ ಹಾವನ್ನು ದೇಶದಲ್ಲಿ ಪರಿಸರ ಮತ್ತು ದೇವತೆ ಅಂತೇಳಿ ಪೂಜೆ ಮಾಡುವಂಥ ಜನರಿದ್ದರು. ಇಲ್ಲಿ ಅರಳಿ ಮರವನ್ನು ಪೂಜೆ ಮಾಡ್ತಾರೆ. ಇಂಥ ಅದ್ಭುತವಾದಂಥ ದೇಶ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದೇಶವನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಅನ್ನುವಂಥ ದುಗುಡದಲ್ಲಿ ಅವನು ತನ್ನ ಟಿಪ್ಪಣಿಯನ್ನು ಬರಿತಾ ಇದ್ದಂತೆ. ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಉಪನ್ಯಾಸವನ್ನ ನೀಡಿ, ಪ್ರಸಕ್ತ ಜ್ಞಾನಕ್ಕಿಂತ ಅನುಭವಗಳ ಜ್ಞಾನ ಮೇಲು ಎನ್ನುವ ಸತ್ಯ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅನುಭವದ ಜ್ಞಾನ ಬೆರೆತಾಗ ಮಾತ್ರ ಮಾರ್ಗದರ್ಶನ ಮಾಡಲು ಸಾಧ್ಯವಾಗುತ್ತದೆ. ಶಿಕ್ಷಕ ವೃತ್ತಿ ಎಲ್ಲ ವೃತ್ತಿಯಂತಲ್ಲ, ಇದು ಪವಿತ್ರ, ಶ್ರೇಷ್ಠ, ಗೌರವಯುತವಾದ ವೃತ್ತಿ ಎಂದು ಹೇಳಿದರು. ಬಿದ್ಗಲ್ಕಟ್ಟೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಶಿಕ್ಷಕ ನಾಗರಾಜ್ ಆಚಾರ್ಯವರ ವಿದ್ಯಾರ್ಥಿಗಳಿಗೆ ಮಕ್ಕಳ ನೀತಿಕತೆಯನ್ನ ಆಧರಿಸಿ ರಚಿಸಿದ ಛಂದೋಬದ್ಧ ಯಕ್ಷಗಾನ ಪ್ರಸಂಗ ಚಂದ್ರ ಚಮೂರ ಪುಸ್ತಕವನ್ನು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಕಿರಣ್ ಕುಮಾರ್ ಕೊಡ್ಗಿಯವರು ಬಿಡುಗಡೆಗೊಳಿಸಿದರು. ಇದೇ ವೇಳೆ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಕುಂದಾಪುರ ಉಪವಿಭಾಗದ ಸಹಾಯಕ ಆಯುಕ್ತೆ ರಶ್ಮಿ ಎಸ್ಆರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿನೋದ್ ಕ್ರಾಸ್ತಾ, ಬಂಟರ ಸಂಘದ ಸಂಚಾಲಕ ಸಂಪತ್ ಕುಮಾರ್ ಶೆಟ್ಟಿ, ಶಿಕ್ಷಕರ ಸಂಘದ ಪ್ರಮುಖರಾದ ಗಣೇಶ್ ಕುಮಾರ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ, ಶಿವರಾಮ್, ಕುಸುಮಾಕರ ಶೆಟ್ಟಿ, ನಿತ್ಯಾನಂದ ಶೆಟ್ಟಿ, ಎ ಶಂಕರ್ ಐತಾಳ್, ನವೀನ್ ಚಂದ್ರ ಹೆಗ್ಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ಶೆಟ್ಟಿ ಪ್ರಸ್ತಾಪಿಸಿ ಸ್ವಾಗತಿಸಿದರು. ಕ್ಷೇತ್ರ ಸಮನ್ವಯಾಧಿಕಾರಿ ಅಶೋಕ್ ನಾಯ್ಕ್ ವಂದಿಸಿದರು. ಶಿಕ್ಷಕರಾದ ಶಶಿಧರ್ ಹಾಗೂ ಸಂತೋಷ್ ಶೆಟ್ಟಿ ನಿರೂಪಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.